ಈ ಕತೆ 17 ವರ್ಷದ ಮೈಕಲ್ ಎಂಬ ವ್ಯಕ್ತಿಯದ್ದು. ಈತ ಗಾತ್ರದಲ್ಲಿ ದೊಡ್ಡವನಾಗಿರುವುದರಿಂದ ಇವನನ್ನು ಬಿಗ್ ಮೈಕ್ ಎಂದು ಎಲ್ಲರೂ ಕರೆಯುತ್ತಿದ್ದರು. ಆದ್ರೆ ಈ ಮೈಕಲ್ ನ ತಾಯಿಗೆ ಡ್ರಗ್ಸ್ ನ ಅಡಿಕ್ಷನ್ ಇತ್ತು. ಇದರಿಂದಾಗಿ ಮೈಕಲ್ ಅವನ ತಾಯಿಯಿಂದ ದೂರ ಆಗಿದ್ದನು. ಮೈಕಲ್ ನ ತಾಯಿ ಮೈಕಲ್ ಅನ್ನು ತನ್ನ ಬಳಿ ಇರಿಸಿಕೊಳ್ಳುತ್ತಿರಲಿಲ್ಲ. ಹಾಗಾಗಿ ಮೈಕ್ ತನ್ನ ಸ್ನೇಹಿತನ ಮನೆಯಲ್ಲಿ ವಾಸವಿರುತ್ತಾನೆ. ಮೈಕಲ್ ನ ಸ್ನೇಹಿತನ ತಂದೆ ಟೋನಿಯ ದೃಷ್ಟಿ ಮೈಕಲ್ ಕಡೆ ಹೋಯಿತು. ಮೈಕಲ್ ಅವರ ಸೋಫಾದ ಮೇಲೆ ಮಲಗಿದ್ದನು. ಟೋನಿಯು ತನ್ನ ಮಗನ ಮೂಲಕ ಇದನ್ನು ತಿಳಿದುಕೊಂಡನು. ಮೈಕಲ್ಗೆ ಫುಟ್ಬಾಲ್ ಆಟ ಇಷ್ಟ ಇದೆ ಎಂದು. ಟೋನಿಯು ಮೈಕಲ್ ನ ಜೊತೆಗೆ ತನ್ನ ಮಗನಿಗೂ ಕೂಡ ಕ್ರಿಶ್ಚಿಯನ್ ಸ್ಕೂಲ್ ನ ಫುಟ್ಬಾಲ್ ಕೋಚ್ ನ ಬಳಿ ಮಾತನಾಡಿದನು. ಆ ಕೋಚ್ ನ ಹೆಸರು ಬರ್ಟ್ ಕೋಟನ್ ಆಗಿತ್ತು. ಕೋಟನ್ ನೋಡುತ್ತಾನೆ, ಮೈಕಲ್ ನ ಮಾರ್ಕ್ಸ್ ಯಾವಾಗಲೂ ಕಡಿಮೆ ಬರುತ್ತಿತ್ತು. ಆದ್ರೆ ಮೈಕಲ್ ನ ಸೈಜ್ ಹೇಗಿತ್ತು ಎಂದರೆ ಅವನು ಫುಟ್ಬಾಲ್ ನ ಒಳ್ಳೆಯ ಪ್ಲೇಯರ್ ಆಗಬಹುದಿತ್ತು. ಈ ರೀತಿಯಿಂದಾಗಿ ಕೋಟನ್ ಅವನನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಕೊಳ್ಳುತ್ತಾರೆ. ಮೈಕಲ್ ಸ್ಕೂಲ್ ನಲ್ಲಿ ಹೇಗೋ ಅಡ್ಮಿಷನ್ ತೆಗೆದುಕೊಂಡನು. ಆದ್ರೆ ಅವನ ಗಮನ ಕೇವಲ ಫುಟ್ಬಾಲ್ ಮೇಲೆ ಇರುತ್ತದೆ. ಇಲ್ಲಿ ಅವನಿಗೆ ಎಸ್.ಜೆ ಎಂಬುವವನ ಜೊತೆ ಸ್ನೇಹ ಬೆಳೆಯಿತು. ಎಸ್.ಜೆ ನ ತಾಯಿ ಹೆಸರು ಎನಿ. ಇಂಟೀರಿಯರ್ ಡಿಸೈನರ್ ಆಗಿ ಕೆಲಸ ಮಾಡುತ್ತಿರುತ್ತಾಳೆ. ಅವಳು ತುಂಬಾ ಸ್ಟ್ರಾಂಗ್ ಮೈಂಡೆಡ್ ವ್ಯಕ್ತಿ ಆಗಿದ್ದಳು. ಎನಿಯ ಹಸ್ಬೆಂಡ್ ಸಕ್ಸಸ್ಫುಲ್ ಬಿಸಿನೆಸ್ ಮ್ಯಾನ್ ಆಗಿದ್ದನು. ಇಲ್ಲಿ ಸ್ಕೂಲ್ ಅಲ್ಲಿ ಮೈಕಲ್ ಗೆ ಸುದ್ದಿ ಸಿಕ್ಕಿತು, ಅವನ ತಂದೆಯ ಡೆತ್ ಆಗಿದೆ ಎಂದು. ಒಂದು ಆಕ್ಸಿಡೆಂಟ್ ಅಲ್ಲಿ ಮೈಕಲ್ ನ ತಂದೆ ಪ್ರಾಣ ಕಳೆದುಕೊಂಡಿದ್ದರು. ಈ ಸುದ್ದಿಯನ್ನು ಕೇಳಿ ಮೈಕಲ್ ತುಂಬಾ ದುಃಖಗೊಳ್ಳುತ್ತಾನೆ. ಅವನ ಫ್ಯಾಮಿಲಿಯು ಕೂಡ ಹಾಗೆ ಅವನನ್ನು ಕೇರ್ ಮಾಡುತ್ತಿರಲಿಲ್ಲ. ತುಂಬಾ ದಿನಗಳ ನಂತರ ಎನಿ ಇಲ್ಲಿ ತನ್ನ ಹಸ್ಬೆಂಡ್ ಜೊತೆ ಬಂದಿದ್ದಾಳೆ. ಎನಿಯ ಮಗಳು ಕೊಲಿಕ್ಸ್. ಅವಳು ವಾಲಿಬಾಲ್ ಆಡುತ್ತಿದ್ದಳು. ಈ ಗೇಮ್ ನ ನಂತರ ಮೈಕಲ್ ಅಲ್ಲಿ ಸ್ಟೂಡೆಂಟ್ ನ ಉಳಿದಿರುವ ಊಟವನ್ನು ಎತ್ತಿಕೊಂಡು ತಿನ್ನುತ್ತಿದ್ದ. ಮೈಕಲ್ ನ ಮೇಲೆ ಎನಿಯ ದೃಷ್ಟಿ ಹೋಗುತ್ತದೆ. ಎನಿಗೆ ಈ ಹುಡುಗನ ಮೇಲೆ ಕರುಣೆ ಬರುತ್ತದೆ. ಆದ್ರೆ ಅವಳು ಏನೂ ಮಾಡುವುದಿಲ್ಲ. ಮುಂದಿನ ದಿನ ರಾತ್ರಿ ಯಾವಾಗ ಎನಿ ತನ್ನ ಫ್ಯಾಮಿಲಿಯ ಜೊತೆ ಕಾರ್ ನಲ್ಲಿ ಬರುತ್ತಿದ್ದಳು, ಆಗ ಅವಳಿಗೆ ರೋಡ್ ಅಲ್ಲಿ ನಡೆದುಕೊಂಡು ಹೋಗುತ್ತಿರುವ ಹುಡುಗ ಕಾಣಿಸುತ್ತಾನೆ. ಇದು ಮೈಕಲ್ ಆಗಿದ್ದ. ಅವನ ಸ್ನೇಹಿತನ ಮನೆಯಲ್ಲಿ ಅವನಿಗೆ ಇರಲು ಕಂಫರ್ಟ್ ಆಗದ ಕಾರಣ ಅವನು ಆ ಮನೆಯನ್ನು ತೊರೆದು ಹೊರಗೆ ಬಂದಿದ್ದ. ಮೈಕಲ್ ಒಬ್ಬಂಟಿಯಾಗಿ ಆ ಚಳಿಯಲ್ಲಿ ರೋಡ್ ಅಲ್ಲಿ ವಾಕ್ ಮಾಡುತ್ತಿದ್ದ. ಚಳಿಯಿಂದ ರಕ್ಷಿಸಿಕೊಳ್ಳಲು ಆತನ ಮೈ ಮೇಲೆ ಸರಿಯಾದ ಬಟ್ಟೆಯೂ ಇರಲಿಲ್ಲ. ಏನೇ ಮೈಕಲ್ ನ ಬಳಿ ಕೇಳುತ್ತಾಳೆ, ಈ ರಾತ್ರಿಯಲ್ಲಿ ಈ ಚಳಿಯಲ್ಲಿ ಒಬ್ಬನೇ ಎಲ್ಲಿಗೆ ಹೋಗುತ್ತಿರುವೆ ಎಂದು. ಮೈಕಲ್ ಅವಳಿಗೆ ಹೇಳುತ್ತಾನೆ, ಸ್ಕೂಲ್ ಜಿಮ್ ನ ಹೊರಗೆ ಅವನು ರಾತ್ರಿ ಕಳೆಯುತ್ತಾನೆ ಎಂದು. ಎನಿ ಅವನನ್ನು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಎನಿಯ ದೊಡ್ಡ ಮಗಳು ಲಿಲಿ ಕೊಲಿಕ್ಸ್ ಮೈಕಲ್ ಅನ್ನು ನೋಡುತ್ತಾಳೆ. ಮೊದಲ ಬಾರಿಗೆ ಮೈಕಲ್ ಅವಳಿಗೆ ಇಷ್ಟವಾಗಲಿಲ್ಲ. ಒಂದು ಕಪ್ಪು ಹುಡುಗ ಅವಳ ಮನೆಗೆ ಬಂದಿದ್ದಾನೆ ಎಂದು. ಎನಿ ಮೈಕಲ್ ಅನ್ನು ತನ್ನ ಮನೆಯ ಸೋಫಾದಲ್ಲಿ ಮಲಗಿಸುತ್ತಾಳೆ. ರಾತ್ರಿ ಅವಳು ತನ್ನ ಹಸ್ಬೆಂಡ್ ನ ಬಳಿಗೆ ಹೋಗಿ ಅವಳು ಕೇಳುತ್ತಾಳೆ, ಈ ಹುಡುಗನನ್ನು ಮನೆಗೆ ಕರೆದುಕೊಂಡು ಬಂದು ಅವಳನ್ನು ತಪ್ಪು ಮಾಡಿಲ್ಲವಾ ಎಂದು. ಒಂದು ವೇಳೆ ಅವನು ಕಳ್ಳನಾಗಿದ್ದರೆ ಅವಳ ಹಸ್ಬೆಂಡ್ ಅವಳಿಗೆ ಭರವಸೆ ನೀಡುತ್ತಾನೆ, ಹಾಗೆ ಏನೂ ಆಗುವುದಿಲ್ಲ ಎಂದು. ರಾತ್ರಿ ಕೂಡ ಎನಿ ಮೈಕಲ್ ಮತ್ತು ಅವನ ಜೀವನದ ಬಗ್ಗೆ ಯೋಚಿಸುತ್ತಿರುತ್ತಾಳೆ. ಮುಂದಿನ ಬೆಳಿಗ್ಗೆ ಅವಳು ಎದ್ದು ನೋಡಿದಾಗ ಮೈಕಲ್ ಇಲ್ಲಿಂದ ಹೋಗುತ್ತಿದ್ದನು. ರೋಡ್ ಅಲ್ಲಿ ಹೋಗಿ ಅವಳು ಅವನನ್ನು ನಿಲ್ಲಿಸುತ್ತಾಳೆ. ಅವಳು ಹೇಳುತ್ತಾಳೆ, ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಡೇ ಮತ್ತು ಇವತ್ತಿನ ಡಿನ್ನರ್ ಅನ್ನು ನೀನು ನಮ್ಮ ಈ ಫ್ಯಾಮಿಲಿಯ ಜೊತೆ ಮಾಡಬೇಕು ಎಂದು. ಮೈಕಲ್ ಇದಕ್ಕೆ ಹಾ ಎನ್ನುತ್ತಾನೆ. ಈ ತರ ಮೈಕಲ್ ಈ ಫ್ಯಾಮಿಲಿಯ ಜೊತೆ ಡಿನ್ನರ್ ಮಾಡುತ್ತಾನೆ. ಈ ಎಲ್ಲರೂ ಒಬ್ಬರು ಇನ್ನೊಬ್ಬರ ಕೈ ಹಿಡಿದುಕೊಂಡು ಗಾಡ್ ಗೆ ಥ್ಯಾಂಕ್ಸ್ ಹೇಳುತ್ತಾರೆ. ಮಾರನೇ ದಿನ ಎನಿ ಮೈಕಲ್ ಅನ್ನು ಕರೆದುಕೊಂಡು ಅವನ ತಾಯಿಯ ಬಳಿಗೆ ಹೋಗುತ್ತಿದ್ದಳು. ಮೈಕಲ್ ಯಾವಾಗ ತನ್ನ ತಾಯಿಯ ಅಡ್ರೆಸ್ ತಲುಪುತ್ತಾನೆ, ಆಗ ನೋಡುತ್ತಾನೆ ಅವನ ತಾಯಿ ಇಲ್ಲಿಂದ ಕೂಡ ಹೊರಟು ಹೋಗಿದ್ದಳು. ಎನಿ ಕಾರಲ್ಲಿ ಕುಳಿತು ರಿಯಲೈಸ್ ಮಾಡುತ್ತಾಳೆ, ಮೈಕಲ್ ಅನ್ನು ತಾನು ತಮ್ಮ ಬಳಿಯೇ ಇರಿಸಿಕೊಳ್ಳಬೇಕೆಂದು. ಎನಿ ಈಗ ಅವನನ್ನು ಅಡಾಪ್ಟ್ ಮಾಡಿಕೊಂಡಿದ್ದಳು. ನಿಧಾನವಾಗಿ ಮೈಕಲ್ ಕೂಡ ಆ ಫ್ಯಾಮಿಲಿಯ ಮೆಂಬರ್ ಆಗಿದ್ದನು. ಎನಿಯ ಫ್ರೆಂಡ್ಸ್ ಅವಳಿಗೆ ವಾರ್ ಮಾಡುತ್ತಾರೆ. ಅವರು ಹೇಳುತ್ತಾರೆ, ಮೈಕಲ್ ಕೊಲಿಕ್ಸ್ ನ ಹತ್ತಿರದಲ್ಲಿ ಇರುವುದು ಸೇಫ್ ಅಲ್ಲ ಎಂದು. ಮೈಕಲ್ ಯಾವಾಗಲಾದರೂ ಕೊಲಿಕ್ಸ್ ಗೆ ತೊಂದರೆ ಉಂಟು ಮಾಡಬಹುದು. ಕೊಲಿಕ್ಸ್ ಯಾವಾಗಲೂ ಮೈಕಲ್ ನ ಆಸು ಪಾಸಿನಲ್ಲಿ ಅನ್ಸೇಫ್ ಫೀಲ್ ಮಾಡುತ್ತಾಳೆ ಎಂದೆಲ್ಲ ಹೇಳುತ್ತಾರೆ. ಎನಿ ತನ್ನ ಎಲ್ಲ ಸ್ನೇಹಿತರಿಗೆ ಗದರಿಸುತ್ತಾಳೆ. ಅವಳು ಮೈಕಲ್ ಮೇಲೆ ಪೂರ್ತಿ ಭರವಸೆ ಇಟ್ಟಿದ್ದಳು. ಎನಿ ತನ್ನ ಮಗಳು ಕೊಲಿಕ್ಸ್ ನ ಬಳಿ ಕೇಳುತ್ತಾಳೆ, ಅವಳಿಗೆ ಯಾವ ರೀತಿಯಾದರೂ ಮೈಕಲ್ ನಿಂದ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತದೆ ಎಂದು. ಕೊಲಿಕ್ಸ್ ಹೇಳುತ್ತಾಳೆ, ಅವಳಿಗೆ ಮೈಕಲ್ ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಎಂದು. ಹೇಗಾದ್ರೂ ಮೈಕಲ್ ಎಲ್ಲಿಗೆ ಹೋಗುತ್ತಾನೆ, ಅವನ ಬಳಿ ಯಾವುದೇ ಜಾಗ ಇಲ್ಲ. ಎನಿ ಈಗ ಮೈಕಲ್ ನ ಲೀಗಲ್ ಗಾರ್ಡಿಯನ್ ಆಗಬೇಕೆಂದು ಬಯಸುತ್ತಾಳೆ. ಆದ್ರೆ ಈ ರೀತಿ ಆಗಬೇಕೆಂದರೆ ಅವಳಿಗೆ ಮೈಕಲ್ ನ ತಾಯಿಯ ಸೈನ್ ಬೇಕಾಗಿರುತ್ತದೆ. ಆದ್ರಿಂದ ಅವಳು ಇದು ತಿಳಿದುಕೊಂಡಳು. ಮೈಕಲ್ ಯಾವಾಗ 7 ವರ್ಷದವನಾಗಿದ್ದ, ಆಗ ಮೈಕಲ್ ಅನ್ನು ಅವನ ತಾಯಿಯಿಂದ ಬೇರೆ ಮಾಡಬೇಕಾಯಿತು ಎಂಬುದು. ಅವನ ತಾಯಿ ಯಾವಾಗಲೂ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದಳು. ಹಾಗಾಗಿ ಮೈಕಲ್ ಅನ್ನು ಅಲ್ಲಿಂದ ತೆಗೆದು ಹಾಕಲಾಯಿತು. ಇವತ್ತಿನ ದಿನ ಯಾರಿಗೂ ಗೊತ್ತಿಲ್ಲ ಮೈಕಲ್ ನ ತಾಯಿ ಎಲ್ಲಿದ್ದಾರೆ ಎಂದು. ಎನಿ ನೋಡುತ್ತಾಳೆ, ಮೈಕಲ್ ನ ಮಾರ್ಕ್ಸ್ ಸರಿಯಾಗಿ ಬರುತ್ತಿರಲಿಲ್ಲ. ಅವಳು ಇದನ್ನು ನೋಡುತ್ತಾಳೆ, ಮೈಕಲ್ ಗೆ ಫುಟ್ಬಾಲ್ ಪ್ಲೇಯರ್ ಆಗುವ ಕ್ವಾಲಿಟೀಸ್ ಇದೆ ಎಂದು. ಅವಳು ಅವನನ್ನು ಗೇಮ್ ನ ಪ್ರಾಕ್ಟೀಸ್ ಮಾಡಲು ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿ ಅವನನ್ನು ಮೋಟಿವೇಟ್ ಮಾಡುತ್ತಾ ಹೇಳುತ್ತಾಳೆ, ಈ ಗೇಮ್ ನಿಮ್ಮ ಹಾಗೂ ನಮ್ಮ ಫ್ಯಾಮಿಲಿಯ ಪ್ರೆಸ್ಟೀಜಿಯಸ್ ನ ಮ್ಯಾಟರ್ ಆಗಿದೆ. ಒಂದು ವೇಳೆ ನೀನು ಗೆದ್ದರೆ ನಮ್ಮ ಗೆಲುವಾಗುತ್ತದೆ, ನಮ್ಮ ಫ್ಯಾಮಿಲಿ ಗೆಲ್ಲುತ್ತದೆ. ಅವಳ ಈ ಮೋಟಿವೇಶನ್ ನಂತರ ಮೈಕಲ್ ನು ತನ್ನ ಪೂರ್ತಿ ಶಕ್ತಿಯಿಂದ ಈ ಗೇಮ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಮೇಲುಗೈ ಸಾಧಿಸುತ್ತಾನೆ. ಕೋಚ್ ಕೂಡ ಆಶ್ಚರ್ಯಗೊಂಡಿದ್ದರು. ಈ ತರ ನಿಧಾನವಾಗಿ ಈ ಮೈಕಲ್ ಫುಟ್ಬಾಲ್ ಅಲ್ಲಿ ಫೇಮಸ್ ಆಗಿರುತ್ತಾನೆ. ಕಾಲೇಜ್ ನಲ್ಲಿ ಬಂದರೆ ಅವನು ಫೇಮಸ್ ಫುಟ್ಬಾಲ್ ಪ್ಲೇಯರ್ ಆಗಿರುತ್ತಾನೆ. ಆದ್ರೆ ಅವನ ಮಾರ್ಕ್ ಸಿ ಗ್ರೇಡ್ ನಲ್ಲಿ
ಬರುತ್ತಿತ್ತು. ಇದೆಲ್ಲದರ ಮಧ್ಯೆ ಎನಿಯು ಮೈಕಲ್ ನ ತಾಯಿ ಯಾರೆಂದು ತಿಳಿದುಕೊಳ್ಳುತ್ತಾಳೆ. ಅವಳು ಅವನ ತಾಯಿಯನ್ನು ಭೇಟಿ ಮಾಡಲು ಹೋಗುತ್ತಾಳೆ. ಎನಿ ಹೇಳುತ್ತಾಳೆ ಅವಳು ಈಗ ಮೈಕಲ್ ಅನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾಳೆ ಎಂದು. ಮೈಕಲ್ ನ ತಾಯಿ ಯಾವುದೇ ರೆಸ್ಪಾನ್ಸ್ ಮಾಡುವುದಿಲ್ಲ. ಹಾಗೂ ಅವಳು ಈ ವಿಷಯವನ್ನು ಕೇಳಿದಾಗ ಅದಕ್ಕೆ ಸೈನ್ ಮಾಡುತ್ತಾಳೆ. ಕೊನೆಗೆ ಅವಳು ಮೈಕಲ್ ಗೆ ಗುಡ್ ಲಕ್ ಹೇಳುತ್ತಾಳೆ. ಎನಿ ಈಗ ಮೈಕಲ್ ನ ಅಡ್ಮಿಷನ್ ಅನ್ನು ಯೂನಿವರ್ಸಿಟಿ ಆಫ್ ಮಿಸಿಸಿಪಿ ಅಲ್ಲಿ ಮಾಡಲು ಬಯಸುತ್ತಾಳೆ. ಈ ಯೂನಿವರ್ಸಿಟಿಯಲ್ಲಿ ಎನಿಯ ಹಸ್ಬೆಂಡ್ ಶಾನ್ ಫೇಮಸ್ ಫುಟ್ಬಾಲ್ ಆಟಗಾರರಾಗಿದ್ದರು. ಆಗ ಎನಿ ಚೇರ್ ಲೀಡರ್ ನ ಕೆಲಸ ಮಾಡುತ್ತಿದ್ದರು. ಅಂದರೆ ಇವರಿಬ್ಬರು ಅದೇ ಯೂನಿವರ್ಸಿಟಿಯಲ್ಲಿ ಕಲಿತು ಹೊರ ಬಂದಿದ್ದರು. ಎನಿ ಬಯಸುತ್ತಿದ್ದಳು ಮೈಕಲ್ ಕೂಡ ಈ ಯೂನಿವರ್ಸಿಟಿಯಿಂದ ಆಡಬೇಕೆಂದು. ಯಾವಾಗ ಮೈಕಲ್ ಗೆ ಇದೆಲ್ಲ ಗೊತ್ತಾಗುತ್ತದೆ ಅವನು ಎನಿ ಮೇಲೆ ಕೋಪಗೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ನೀವು ನನ್ನನ್ನು ಈ ಕಾಲೇಜ್ನಲ್ಲಿ ಈ ಉದ್ದೇಶದಿಂದ ಹಾಕಲು ಬಯಸುತ್ತಿದ್ದೀರಾ ಎಂದು. ಏಕೆಂದ್ರೆ ಇಲ್ಲಿ ನಿಮ್ಮ ಹೆಸರನ್ನು ಮತ್ತೆ ಸಂಪಾದಿಸಬೇಕೆಂದು. ನಿಮ್ಮ ಅಡಾಪ್ಟೆಡ್ ಮಗ ಇಲ್ಲಿ ಫೇಮಸ್ ಪ್ಲೇಯರ್ ಆಗುತ್ತಾನೆ, ಇದರಿಂದ ನಿಮಗೆ ಫೇಮಸ್ ಸಿಗುತ್ತದೆ ಎಂದು ಎನಿ ಅವನಿಗೆ ತಿಳಿಸಲು ಪ್ರಯತ್ನಿಸುತ್ತಾಳೆ. ಆದರೆ ಮೈಕಲ್ ಇಲ್ಲಿ ತುಂಬಾ ಸಿಟ್ಟಾಗಿದ್ದನು. ಅವನು ಈಗ ಎನಿಯ ಫ್ಯಾಮಿಲಿಯನ್ನು ಬಿಟ್ಟು ತನ್ನ ಬಯೋಲಾಜಿಕಲ್ ತಾಯಿಯನ್ನು ಹುಡುಕಲು ಹೊರಡುತ್ತಾನೆ. ಒಂದು ಗ್ಯಾಂಗ್ ಲೀಡರ್ ಮೈಕಲ್ ಅನ್ನು ತನ್ನ ಬಳಿ ಕರೆಯುತ್ತಾನೆ. ಅವನು ಮೈಕಲ್ ಗೆ ಬೀರ್ ಕುಡಿಸುತ್ತಾನೆ. ಅವನು ಎನಿ ಮತ್ತು ಕೊಲೀಗ್ಸ್ ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ ಮತ್ತು ಎನಿ ಮತ್ತು ಕೊಲೀಗ್ಸ್ ನ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸುತ್ತಾನೆ. ಹಾಗೂ ಇದೆಲ್ಲ ಕೇಳಿದ ಮೈಕಲ್ ಗೆ ಇಲ್ಲಿ ತುಂಬಾ ಕೋಪ ಬಂದಿತು. ಅವನು ಇವರ ಜೊತೆ ಹೊಡೆದಾಡುತ್ತಾನೆ. ಈ ಇನ್ಸಿಡೆಂಟ್ ನಂತರ ಮೈಕಲ್ ವಾಪಸ್ ಹೋಗುವುದು ಉತ್ತಮ ಎಂದು ನಿರ್ಧರಿಸುತ್ತಾನೆ. ನಂತರ ಅವನು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳುತ್ತಾನೆ ಮತ್ತು ಫೇಮಸ್ ಫುಟ್ಬಾಲರ್ ಆಗುತ್ತಾನೆ. ಈ ಕಥೆಯು ಮೈಕಲ್ ನ ಸತ್ಯ ಕಥೆಯಾಗಿದೆ. ಈ ಮೂವಿಯ ಕೊನೆಯಲ್ಲಿ ನಮಗೆ ರಿಯಲ್ ಮೈಕಲ್ ಮತ್ತು ಅವನ ಫ್ಯಾಮಿಲಿ, ಅಂದರೆ ಯಾರು ಅವನನ್ನು ಅಡಾಪ್ಟ್ ಮಾಡಿಕೊಂಡಿದ್ದರು ಆ ಫ್ಯಾಮಿಲಿಯನ್ನು ತೋರಿಸಲಾಗುತ್ತದೆ. ಮೈಕಲ್ ಎಂಡ್ ನಲ್ಲಿ ನ್ಯಾಷನಲ್ ಫುಟ್ಬಾಲ್ ಲೀಗ್ ನಲ್ಲಿ ಆಡುವುದು ತೋರಿಸುತ್ತಾರೆ. ಹಾಗೂ ಅವರು ಫೇಮಸ್ ಫುಟ್ಬಾಲರ್ ಆಗಿ ಹೊರಹೊಮ್ಮುತ್ತಾರೆ ಮತ್ತು ಈ ಫಿಲ್ಮ್ ಇಲ್ಲಿಗೆ ಎಂಡ್ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಈ ಚಿತ್ರದ ವಿವರಣೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.